ಸೂರ್ಯ ಮಕರ ಪ್ರವೇಶದ ಪ್ರಥಮ ದಿನ, ಚಳಿಗಾಲದ ಕೊನೆಯ ಹಬ್ಬ, ಹಗಲು ವಿಸ್ತರಣೆಯಾಗುವ ಈ ಶುಭ ಗಳಿಗೆಯೇ ಮಕರ ಸಂಕ್ರಾಂತಿ. ನಮ್ಮಲ್ಲಿ ಮಕರ ಸಂಕ್ರಾಂತಿ ಎಂದರೆ ವಿವಿಧ ರಾಜ್ಯ ಸಹಿತ ವಿದೇಶಗಳಲ್ಲಿ ಈ ಹಬ್ಬವನ್ನ ಬೇರೆ ಬೇರೆ ಹೆಸರಲ್ಲಿ ಆಚರಿಸುತ್ತಾರೆ ಎಂಬುದಾಗಿ ಜಲಂಜಾರು ರಘುಪತಿ ತಂತ್ರಿ ಮಾಹಿತಿಯನ್ನ ನೀಡಿದ್ದಾರೆ. ಅವರು ಕಾಪು ವಿದ್ಯಾನಿಕೇತನ ಸಮೂಹ ಸಂಸ್ಥೆಯಲ್ಲಿ ನಡೆದ ಮಕರ ಸಂಕ್ರಾಂತಿ ಆಚರಣೆಯನ್ನು ಉದ್ಘಾಟಿಸಿ ಹಬ್ಬದ ಸಲುವಾಗಿ ವಿದ್ಯಾರ್ಥಿಗಳಿಗಾಗಿ ನಡೆದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಸೌರಮಾನ ಪದ್ಧತಿ ಮತ್ತೊಂದು ಚಾಂದ್ರಮಾನ ಪದ್ಧತಿ ಅಂತ ಹೇಳಿ ಎರಡು ಪದ್ಧತಿಗಳನ್ನು, ಎರಡು ಸೌರಮಾನ ತಿಂಗಳು ಮತ್ತು ಚಾಂದ್ರಮಾನ ತಿಂಗಳು ಅಂತ ಹೇಳಿ ವರ್ಷವನ್ನು ವಿಂಗಡಣೆ ಮಾಡುತ್ತಾರೆ. ಈ ಸೌರಮಾನದಲ್ಲಿ ಆಚರಿಸುವಂತಹದ್ದು ಈ ಹಬ್ಬ, ಈ ಮಕರ ಸಂಕ್ರಾಂತಿ. ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂದರೆ ನಾವೀಗ ಬಳಸ್ತಿರುವಂತಹ ಕ್ಯಾಲೆಂಡರ್ಗಳು ಏನಿದೆಯೋ ಅದರಲ್ಲಿ ಬಹುತೇಕ ಜನವರಿ 14, 15ರ ಈ ಸಮಯದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬ ಬರುತ್ತೆ. ಇದನ್ನು ನಮ್ಮ ದೇಶದ ಅನೇಕ ಭಾಗಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ. ನಾವು ಮಕರ ಸಂಕ್ರಾಂತಿ ಅಂತೇಳಿ ಕರೀತೇವೆ, ಮಾಘಿ ಅಂತೇಳಿ ಹೆಸರಿದೆ, ಲೋಹಿರಿ ಅಂತೇಳಿ ಉತ್ತರ ಭಾರತದಲ್ಲಿದೆ ಹೆಸರು, ಪೌಷ ಸಂಕ್ರಾಂತಿ ಅಂತ ಹೇಳಿಯೂ ಕರೀತೇವೆ. ವಿದ್ಯಾರ್ಥಿಗಳಿಂದ ವಿನಾಶದ ಅಂಚಿನಲ್ಲಿರುವ ಭಜನಾ ಕುಣಿತ, ಕುದುರೆ ಕುಣಿತ ಸಹಿತ ವಿವಿಧ ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳು ನಡೆಯಿತು. ಈ ಸಂದರ್ಭ ಸಂಸ್ಥೆಯ ಸಂಚಾಲಕ ಕೆಪಿ ಆಚಾರ್ಯ, ಪ್ರೊಫೆಸರ್ ವಿಕೆ ಉದ್ಯಾವರ್, ಸೋಮನಾಥ ಶೆಟ್ಟಿ, ಶ್ವೇತಾ, ಸ್ಮಿತಾ ಮೋಲ್, ಸಂತೋಷ್ ಕುಮಾರ್, ವಿದ್ಯಾಧರ್, ಪೌರಾಣಿಕ್, ರೋಹಿಣಿ, ಮಣಿಷಾ ಪೂಜಾರಿ, ಒಫಿಲಿಯಾ ಕುಟಿನೋ ಉಪಸ್ಥಿತರಿದ್ದರು.